ನಮಸ್ತೆ ವೀಕ್ಷಕರೇ, ಕಿರಿಕಿರಿ ಮಸ್ಕರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೇನೆ ಕಿರಿಕಿರಿ ಮಾಡಲಿಕ್ಕೆ. ಆ್ಯಂಡ್ ಇವತ್ತಿನ ಎಪಿಸೋಡ್ನಲ್ಲಿ ತುಂಬ ಜನರಿಗೆ ಕಿರಿಕಿರಿ ಮಾಡಲಿಕ್ಕಿದೆ. ಸೊ ಆದಷ್ಟು ಈ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಿದ್ದರೆ ಕೆಲವೊಂದು ಸತಿ ಫ್ರೆಂಡ್ಸ್ ಅಲ್ಲಿ ಇರ್ತಾರೆ. ಸೊ ಈಗಾಗಲೇ ತುಂಬ ನಂಬರ್ಸ್ ಬರ್ತಾ ಇದೆ ವಿತ್ ಕಾನ್ಸೆಪ್ಟ್ ಜೊತೆನೆ. ಸೊ ಆ ಕಾನ್ಸೆಪ್ಟ್ ಮೇಲೆ ನಾವು ಡಿಪೆಂಡ್ ಆಗಿ ಮಾತಾಡ್ತೀವಿ. ಆ್ಯಂಡ್ ಕೆಲವೊಂದು ಸತಿ ಕಾನ್ಸೆಪ್ಟು ಪ್ಲ್ಯಾನ್ ಮಾಡಲಿಕ್ಕಾಗಲ್ಲ ಕೆಲವರಿಗೆ. ಆ್ಯಂಡ್ ಹೇಳಿ ಆ್ಯಂಡ್ ಏನೆಲ್ಲ ಡೀಟೇಲ್ಸ್ ಕೊಡಲಿಕ್ಕಿದೆ ಎಲ್ಲ ಡೀಟೇಲ್ಸನ್ನು ಕೊಡಿ. ಸೊ ಅದರ ಮೇಲೆ ನಾವು ಕಾನ್ಸೆಪ್ಟ್ ಡೆವಲಪ್ ಮಾಡ್ತೇವೆ. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಯಾರಿಗೆಲ್ಲ ಪ್ರ್ಯಾಂಕ್ ಮಾಡಬೇಕಂದ್ರೆ, ಓಕೆ ವೀಕ್ಷಕರೇ, ಈಗ ಚೇತನ್ ಅವರು ಒಂದು ನಂಬರ್ ಕೊಟ್ಟಿದ್ದಾರೆ, ಶಶಿಧರ್ ಅಂತ. ಸೊ ಫ್ಯಾಬ್ರಿಕೇಷನ್ ವರ್ಕ್ ಮಾಡ್ತಾ ಇದ್ದಾರೆ ಶಶಿಧರ್ ಅವರು. ಈ ದೇವಸ್ಥಾನದ್ದೆಲ್ಲ ಕೆಲಸ ಎಲ್ಲ ಮಾಡ್ತಾರೆ. ಓಕೆ, ಸೊ ಕೆಲವೊಂದು ಸತಿ ಒಂದು ಕೆಲಸ ಇರುತ್ತೆ. ಸೊ ಕೆಲಸ ಮಾಡಿದ ನಂತರ ಪೇಮೆಂಟ್ ಇರುವಾಗ ಏನಾದರೂ ಒಂದು ಸ್ವಲ್ಪ ಕಿರಿಕಿರಿ ಮಾಡ್ತೇವೆ. ಇದು ಸರಿ ಆಗಲಿಲ್ಲ, ಅದು ಸರಿ ಆಗಲಿಲ್ಲ, ಇದು ಯಾಕೆ ಈ ಥರ ಆಗಿದೆ, ಹಾಗೆ ಹೀಗೆ ಅಂತ. ಸೊ ಶಶಿಧರ್ ಅವರು ಯಾವುದೋ ಒಂದು ಟೆಂಪಲ್ ಇದು ಒಂದು ಕೆಲಸ ಮಾಡಿದ್ದಾರೆ. ಸೊ ಚೇತನ್ ಅವರು ಹೇಳಿದ್ದಾರೆ ಏನಂದರೆ, ಒಂದು ದೇವಸ್ಥಾನದ್ದು ಕೆಲಸ ಆಗಿದೆ, ಬಟ್ ಈಗ ಅದರದ್ದು ಕೆಲಸ ಮಾಡಿದ್ದೆಲ್ಲ ಹೋಗ್ತಾ ಇದೆ, ಸ್ಕ್ರೂ ಎಲ್ಲ ಟೈಟ್ ಆಗಲಿಲ್ಲ, ಇದಾಗಿ ಲೂಸ್ ಆಗಿದೆ, ಹಾಗೆ ಹೀಗೆಲ್ಲ ಹೇಳಬೇಕು ನೀವು ಅಂತ ಒಂದು ಕಾನ್ಸೆಪ್ಟನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಅವರಿಗೆ ಮೇಯ್ನಾಗಿ ಅವರಿಗೆ ಎಂಗೇಜ್ಮೆಂಟ್ ಆಗಿದೆ ಅಂತೆ, ಸೊ ರೀಸೆಂಟ್ಲಿ. ಸೊ ಹಾಗಾಗಿ ಆ ಒಂದು ಎಂಗೇಜ್ಮೆಂಟ್ ಕಾನ್ಸೆಪ್ಟ್ ಕೂಡ ಅದರ ಜೊತೆಗೆ ಮಾತಾಡಬೇಕು. ಸೊ ನೋಡೋಣ ನಮ್ಮ ಶಶಿಧರ್ ಅವರು ಯಾವ ಥರ ಪ್ರ್ಯಾಂಕ್ ಆಗ್ತಾರೆ ಅಂತ. ಬನ್ನಿ. ಹಲೋ 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 ಶಶಿಧರ್ ಅತ್ತೆ? ಅಂದೆ ಓಲರ್ ಇರೇ ಪಿದೇವರು ಕಿದಿಯೂರು. ನಮಸ್ತೆ ನಮಸ್ತೆ. ಯಾನೆ ಸತೀಶ್ ಬಂದ್ ಪಾತೇರ್ನು ಮಂದಾರ್ತಿ ದೇವಸ್ಥಾನದಲ್ಪ ಮೊನ್ನೆ ಒಂದು ವರ್ಕ್ ಪೂರ ಮಲ್ದಾರತ್ತೆ ಆಯ್ತಾ? ಏಚ ಓಲರ್ ಇತ್ತೆ ಬಿಜಿ ಇಲ್ಲರ ಅಂದೆ ಪೇಮೆಂಟ್ ಪೂರ ಆತನ ಆಯ್ತಾ? ಫುಲ್ ಕಂಪ್ಲೀಟ್ ಪೇಮೆಂಟ್ ಮಲ್ದಿರಾ? ಏತ್ ಕೊರ್ರೆಂಡು ಏತ್ ಒಂಜಿ ಟೋಟಲ್ ಏತ್ ಕೊರ್ರೆಂಡು ಅಂದ ಆಯ್ತಾ ಆಯ್ತಾ. ಓನರ್ಶಿಪ್ ಇರ್ಗೆ ತೊಂದು ನೀರೈತೆ ಇವತ್ತೊಂದು ಫ್ಯಾಬ್ರಿಕೇಶನ್ ಪೂರ ಈರೇ ಮಲ್ಪಲದ ಈರೇ ಆಯ್ತು ಓನರ್ ಅಂದೆ ಅಂಚ ಅತ್ತೆ ಪೇಮೆಂಟ್ ನನ್ನ ಏತ್ ಆ ಉಡಿತ್ತು ಜಸ್ಟ್ ಒಂದು ಕೇಂದ್ರ ಎತ್ತನ ದಿರಡ ಅಂದ ಒಂದು ಸಾಧಾರಣ ಇರೊಂದು ಅಂದಾಜು ಏತುಪ್ಪು ಆತ ಆಯ್ತಾ ಆಸೆ ಬಿಡ್ಲೇರಿ ಆಯ್ತಾ ಆಸೆ ಬಿಡ್ಲಿ ಎಂದೆ ಇಂಚಿ ಬರ್ರಗೊಂಡೇರೆಗ ಮಂದಾರ್ಥ ಇಂಚಿ ಬರ್ರಂಡ ಅತ್ತ ಒಂಜಿ ವಿಸಿಟ್ ಮಲ್ತು ಪೋಲೆ ಇರ್ನ ಬೇಲೆ ಇಂಚ ಆತ ನಂದು ಜಸ್ಟ್ ತೂತು ಪೋಲೆ ದಯಪಂಡಗ ಅವು ಪೂರ ವರ್ಕ್ ಮಲ್ದಾರ್ ನಿಕುಲು ಇತ್ತೇನೆ ಲಕ್ಕದ ಪೋಂಡ ನನ್ನ ಇನ್ ಫ್ಯೂಚರ್ 2 months ದಾದಾವಿ ಪೂರ ಪೋತುನತ್ತೆ ಪೂರ ಪೋತು ನೀರು ಕೂಡ ಪನ್ಪರ ಅರ್ಧ ಪೇಮೆಂಟ್ ಬರ್ರೆ ಉಂಡು ಒಂದು ಪೂರ ಪೋತು ಲಕ್ಕದ ಪೋಂದುಂಡು ಆ ಒಂಜಿ ಸ್ಕ್ರೂ ಪಾಡ್ದಾರ ಮಾರ ಸ್ಕ್ರೂ ಪೂರ ಲಕ್ಕೊಂಬೋಂದುಂಡು ನಿಕಲ್ನ ಇಂಚನೆ ಮಲ್ತನ ಇಂಚ ಮೇರೆ ಶಶಿಧರ್ ನಿಕಲಿ ಇದೆ ಪೇಮೆಂಟ್ ಅವರ ಬೋರ್ಡ್ ಪನ್ಪರ ಐತೆ ನಿಕಲು ಇಂಚ ಈ ನಮ್ನಿ ಮಲ್ತನ ನಿಕಲು ಪೇಮೆಂಟ್ ಕೊರ್ಪರ ನಿಕಲಿಗೆ ಅದು ಏಜನ ಬೇಲೆ ಏಜನ ಐತಾರ ನಿಕಲು ಒಟ್ಟು ಮಲ್ಲೆ ಇಂಚಿನ ಮೂಜನ ಬೇಲೆ ಮೂಜನ ಇತ್ತಾರ ಮಾರ ಒಂಜಿ ಸ್ಕ್ರೂ ಟೈಟ್ ಮಲ್ಪರೆಗ ಆಯ್ಜ ಒಂಜಿ ಮೂಜನ ಬೋಡ ನಿಕಲಿಗೆ ಸ್ಕ್ರೂ ಟೈಟ್ ಮಲ್ತು ಪಾಡ್ರೆಗೆ ಅತ್ ಎಂಕ್ ಒಂಜಿ ವಿಷಯ ಗೊತ್ತಾಂಡ ದಾದ ಬನ್ನಗ ಮೊನ್ನೆ ಎಂಗೇಜ್ಮೆಂಟ್ ಆಂಡ ಇರ್ನ ಎಂಗೇಜ್ಮೆಂಟ್ ಆಂಡಂದು ಅಲ್ಪ ಪನೊಂದುಲ್ಲೆ ಪೂರ ಅರ್ಜೆಂಟ್ ಬೇಲೆ ಐಕೆ ಮಲ್ತಿ ನಿಂದು ಆತುಲೆ ಮರಡೆ ಇದು ಎಂಗೇಜ್ಮೆಂಟ್ ಎಲ್ಲ ನಿಂದಾಂಡ ಇದು ಬೇಗ ಕೆಲಸ ಮಲ್ತು ನಾಪಣೆ ಮೂಲ ಸ್ಕ್ರೂ ಪೂರ ಪಾಡಂದೆ ನೇ ಎಂಗೇಜ್ಮೆಂಟ್ ಇದೆ ಸಂಬಂಧ ಬರೋಡ್ಚೆ ಈತ ಎಂಗೇಜ್ಮೆಂಟ್ ಬರ್ನಾಗಿರಿಗೆ ಬಾರಿ ಬೆಚ್ಚಾಪಣದೆ ಎಂಗೇಜ್ಮೆಂಟ್ ಬರ್ನಾಗಿರ ಬಾರಿ ಬೆಚ್ಚಾಪಣು ತುಲೆ ಶಶಿಧರ್ ಸರ್ ಶಶಿಧರ್ ಯಾನ್ಲೇರಿಗೆ ರೆಸ್ಪೆಕ್ಟ್ ಕೊರೊಂದುಲ್ಲೆ
ಯಾರನ್ನ ರೆಸ್ಪೆಕ್ಟ್ ಕೊಡ್ತೇ ಬರ್ತಾರ ಗೊತ್ತಾನತೆ ಇರ್ನ ಎಂಗೇಜ್ಮೆಂಟ್ಗೋಸ್ಕರ ಎಂಕಲ ಮೂಲ ಲೈಫ್ ಹಾಳು ಮಾಡ್ತಾರತ್ತ ಮರ ಮೂಲ ಎಂಕುಲು ನೆನ್ಪಣಿದಿರೋದಿಲ್ಲ ಇನ್ನೊಂದು ಎಂಗೇಜ್ಮೆಂಟ್ಗೆ ಎಂಕುಲು ಒಂಜಿ ಮುಗ ಒಂಜಿ ಫೇಸ್ ಡೌನ್ ಮಲ್ಪ್ಲೆ ಕಾಣ್ತದೆ ಮುಟ್ಟುಡು ಹಾಕೋಲೆ ಕಾಣ್ತದೆ ಚಸಿದ್ದಾರೆ ಓಯ್ ಓಯ್ ದಾದಿ ದಾದಿ ಹಾ ಬನ್ನಿ ಏನು ಫಾಲ್ಟ್ ಪನ್ಲೆ ಈ ಫಾಲ್ಟ್ ಪೂರ ಲಕ್ಕೊಂದುಂಡು ಮಾರ ದಾದ ಅನ್ಪುನು ಲಕ್ಕೊಂದದೆ ಯಾನು ಚವು ಲಕ್ಕನ್ ಲಕ್ಕ ಯಾ ಮಲ್ಪೈತೆ ಈರ್ ಲಕ್ಕ ಅತ್ತೆ ಹಲೋ ಈ ರೀತಿ ಒಟ್ರಾಸಿ ಪಾತ್ರ ಹೊಡ್ಚಿ ಈರುಂಡತೆ ಇದೆ ಯಾ ಪರ್ಮಿಂಗಲ್ಲಿ ಒಂಜಿ ಒರಿ ಕೆಲಸ ಒಂಜಿ ಕಾಂಟ್ರಾಕ್ಟ್ ಏನು ಗೊತ್ತಿಲ್ಲ ಯಾನ್ ಅಡೆ ಬರ್ಪೆ ಅವಡ ಬಕ್ಕನೆ ಈ ರಿಂಕ್ ಮೂಲ ಕರಕರ ಮಾಡ್ಕೊಡಿ ಈ ರೀತಿ ಕರಕರ ಎಂಗಲೆ ಕರಕರ ಅಬ್ಜಿ ಯಾ ಪಂತ್ರಿಗೆನೆ ಯಾಲ ಪರ್ಮಿಂಗಲ್ಲಿ ಯಾ ಪಂತ್ರಿಗೆ ಯಾಲ ಪರ್ಮಿಂಗಲ್ಲಿ ಒಂದು ಫೈಲ್ ಅಂತ ಮಾಡರುತ್ತೆ ಇಂಕ ವರ್ಕ್ ತುವರಿಗೆ ಬರ್ಪ ಈ ರೀತಿ ಮೂಲ ಬಜ್ಜಿ ಬಕ್ಕರೆ ಏನು ಪಾತೆನು ಅಂಚ ಈತ ಎಂಗಿತ ಮರ್ಯಾದೆ ಕೊರ್ಪು ಜರಂದೆ ಈತ ಬರ್ಪಿನ ಪೇಮೆಂಟ್ ಲ ಕಟ್ ಬಂದು ಬಿಡ್ತಾನೆ ಇರ್ನ ಪೇಮೆಂಟ್ ಕೊರೆ ಬಿಡ್ಪು ಜಾನ್ ಮಾತ್ರ ಈರ್ ಅಧಿಕ ಪ್ರಸಂಗ ಪಾತ್ರ ರುಚಿ ಈರ್ ಬೆಚ್ಚ ಪಾತ್ರ ರುಚಿ ಈರ್ಲ ಬೆಚ್ಚ ಪಾತ್ರ ಬರ್ಲಿ ಗೊತ್ತಾಡದೆ ಈರ್ ಮಿನಿ ಈತೆ ಎದುರು ಮಿನಿ ತಿಕ್ಕುದು ನೋಡತ್ತೆ ಅವತ್ತ ಕಥನೆ ಬೇತಾತು ಏನ ಮಲ್ಪರ ಆಪುಂಡ ಓ ದೇವರ ಎರಡನೇ ಪ್ರಶ್ನೆಗೆ ನಾನು ಏನ ಮಲ್ಪರ ಆವು ಮನ್ಮದೆ ಎಂಕ್ ವರ್ಕ್ ಮಾಡ್ತೀನಿ ಯೋಗೀಶ್ವರ್ ಯಾನ ಇಂಜಿನಿಯರ್ ಪಾತಿರ್ತೇನೆ ಎಂಕ್ ಅಗತ್ಯ ಇಜ್ಜಿ ಗೊತ್ತಾಣದೆ ಎಂಕ್ ಇಂಜಿನಿಯರ್ ಫೋನ್ ಮಾಡಿ ಪಂತೇನೆ ಉಲ್ಟಾ ಪಾತಿರಿ ಯಾನ ಉಲ್ಟಾ ಪಾತಿರಿ ಇರುತ್ತೆ ಸಂಬಂಧ ಎಂಕ್ಲ ಇಂಜಿನಿಯರ್ ಲಪ್ಪು ಉಲ್ಟಾ ಪಾತಿರ್ದೆ ಇಂಚ ಪೋಯ್ನಿ ಲಗಡಿ ಪೋಯ್ನಿ ರಿಂಚನೆ ಏರಿಯಾ ಬಂದ ಹಲೋ ಹಲೋ ಇರ್ನ ಪೇಮೆಂಟ್ ರಿಟರ್ನ್ ಮಲ್ಪರೆ ಆ ಒಂದಿಲ್ಲ ಕ್ಯಾನ್ ತೂಪೆ ಗೊತ್ತಾಣತ್ತೆ ಅತ್ತಿ ಹಲೋ ಎಂಕ್ಲೆ ಬೇಲುಂಡು ಹಲೋ ಯಾನ್ ಇದೊರ್ತು ಮರ್ಯಾದೆ ಕೊಡ್ತು ಬಾತ್ರ ಅಂತೀನಿ ನನ್ನ ಮರ್ಯಾದೆ ಬುಡ್ದು ಬಾತ್ರಡಾಪುಂಡು ಇಂಚ ಮಲ್ತನ್ನ ಬಾರಿ ಬಂಗೊಂಡು ಒಂಜಿ ಮೊರಡೆ ಎಂಗೇಜ್ಮೆಂಟ್ ಆಂಡ್ ಮಾರ ಎಂಗೇಜ್ಮೆಂಟ್ ಆಂಡ್ ಇರ ಎಂಗೇಜ್ಮೆಂಟ್ ಯಾನ್ ಬಂತಿನಿ ಎನ್ನ ಎಂಗೇಜ್ಮೆಂಟ್ ಇರಿಗೇರ್ ಬನ್ನಿ ಎನ್ನ ಎಂಗೇಜ್ಮೆಂಟ್ ಇರಿಗೇರ್ ಬನ್ನಿ ಅಲ್ತ ಜನಕುಲೆ ಪನ್ಪೇರು ಬತ್ತಿನ ಜನಕುಲೆಗೆ ಎಲ್ಲ ಜನ ಎಂಗೇಜ್ಮೆಂಟ್ ಉಂಡು ಯಾನ್ ಬೇಗ ಮಲ್ತೊಂದುಲ್ಲೆ ಯಾನ್ ಪೋಂದುಲ್ಲೆ ಅಂತ ಪನ್ನೊಂದುಲ್ಲರ್ಗೆ ಬಂತಿಜಿ ಯಾನ್ ಎರೆಗ್ಲ ಬಂತಿಜಿ ಏರು ಪಕ್ಕಡೆ ಪಾತಿರ್ತಿ ಇದು ಎಂಗೇಜ್ಮೆಂಟ್ ಆಪಿನ ಏರೆಲ್ಲ ಗೊತ್ತುಜಾ ಏರೆಲ್ಲ ಗೊತ್ತುಜ ಬಟ್ ಎಂಕದೇ ಪಂಜರಿ ಎಂಕದೇ ಪಂಜರಿ ಇದು ಏನು ವಿಷಯ ಪಾತಿರುಂಡು ಬನ್ನಿ ಯಾವ ಪಾತಿರ್ಲಿ ಬುಚ್ಚಾಂದಿನ ಪುರ ಪಾತಿರ ಈರ್ ಎಂಕದೇ ಪಂಜರಿ ಎಂಗೇಜ್ಮೆಂಟ್ ಎಂಕದೇ ಪಂಜರಿ ಕಲ್ಕುನೆ ಅತ್ತೆ ಪೇಮೆಂಟ್ ಬಿರಗೊರಡತ್ತೆ ದೆಪ್ಪುಡತ್ತೆ ನಮ್ಮದಿಜ್ಜರ್ ಬಕ ಬಕ ಬೇತೆ ಲ್ಯಾಂಡಿಂಗ್ಸ್ ಬೇಲೆ ಉಂಡ ಇರ್ನ ಇರೇಗೇನಿಕ್ ಬಣ್ಣಗ ಇರು ಮರ್ಯಾದೆ ಒಂಚು ಪಾತಿರ್ಲೆ ಗೊತ್ತಾನತೆ ಇರು ಅಧಿಕ ಬರಬಡ್ಚಿ ಶಶಿಧರ್ ನಮಸ್ತೆ ಶಶಿಧರ್ ಇಂಚೋಲರ್ ಬರುತ್ತೆ ನಮಸ್ತೆ ಯಾನ್ ಕಾರ್ತಿಕ್ ಬಂದೆ ಸ್ಪಂದನ ಟಿವಿ ಹಿಡಿದು ಕಾಲ್ ಮಾಡ್ತಂದಲ್ಲ ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮ ಹಿಡ್ದು ಇರೇನ್ ಚೂರು ಬಕ್ರ ಮಲ್ತೀನಿ ಸೊ ಇರ್ನ ನಂಬರ್ ಕೊರ್ನಿ ಚೇತನ್ ಅಂದೆ ಒಂದು ಕಾರ್ಯಕ್ರಮ ಪ್ರ್ಯಾಂಕ್ ಮಲ್ಪನ ಒಂಜಿ ಕಾರ್ಯಕ್ರಮ ಓಕೆ ಅಂಚದ್ ಇರೇನ್ ಒಂಚೂರು ಮಂಗೆ ಅಲ್ಲಿ ಬರವೇಂಡಿರ್ ನಮ್ಮ ಚೇತನ್ ಕಿದಿಯೂರ್ ಅಂಚ ಇರ್ನ ಬೇಲೆ ಪೂರ ಬಾರಿ ಎಡ್ಡೆ ಮಲ್ತೊಂದುಲ್ಲಾರೆ ಎಂಕ್ಲು ಈತ್ ಪೂರ ಪಾತೆರ್ ನೀವ ಒಂಚೂರು ಗಮ್ಮತ್ತಿಗೆ ಯಾನ್ ಪಂಡ ಏನು ಗೊತ್ತುಂಟೆ ಅವು ಪೂರ ಪಂಡರು ವರ್ಕ್ ದ ಪೂರ ಪಂಡರು ಯಾನ ಮಲ್ತಿಜ್ ಮಾರ ಎಂಗೇಜ್ಮೆಂಟ್ ನಮ್ಮ ಲೈಫ್ ದ ಬಗ್ಗೆ ಒಂಚೂರು ವೆಚ್ಚ ಅದೇ ವೆಚ್ಚವಂತ
ವರ್ಕ್ ದೈಕ್ಲ ಅವೇನು ನಿಂತ್ಕೊಂಡಾರಲ್ಲಿ ಅಂದೆ ಕರೆಕ್ಟ್ 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 ವರ್ಕ್ ಐಕ್ ಫ್ಯಾಮಿಲಿ ವಿಷಯ ಕೂಡ ಬರಬಲ್ಲಿ ಅಂದ 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 ಅಂದೆ ಯಾನ ಬೇಕಾಸ್ ನಮ್ಮದೆಲ್ಲ ಉನ್ ಮಲ್ಪುಜರತೆ ಕರೆಕ್ಟ್ 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 ಅವು ನಮ್ಮ ಲೈಫ್ ಪ್ರಶ್ನೆಗೆ ನಮ್ಮ ಏನ್ ಚಲ ಅಲ್ಕೊಲಿ ಅಂದ ಅಂದೆ ಶಶಿಧರ್ ಯಾನ ಸಾರಿ ಬನ್ನೊಂದು ಲೇರಗಿ ದಯಪಂಡ ಒಂಜಿ ಕಾರ್ಯಕ್ರಮ ಖಾಲಿ ಪ್ರಾಂಕ್ ಮಲ್ಪುನ ಅವೇ ಸೊ ಮಸ್ತ್ ಖುಷಿ ನೀರು ಮಸ್ತ್ ಬಿಸಿ ಉಪ್ಪರ ಅಂದದೆ ಎಂಕ್ ಪಂಡ ಬಿಸಿ ಇತ್ತು ನೆಕ್ಲೇಟ್ ಪಾತ್ರೆ ಬಾರಿ ಐಟಮ್ ಬೆಚ್ಚ ಬರತ್ತೆ ಬೇಗ ಅಂಚ ಇರ ನಂಬರ್ ಕೊರ್ನಿ ಚೇತನವೇ ಓಕೆ ಸರ್ ಥ್ಯಾಂಕ್ಸ್ ಓಕೆ ಬಾಯ್ 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 ಓಕೆ ವೀಕ್ಷಕರೇ, ಈಗ ಯಾರಿಗೆ ಪ್ರ್ಯಾಂಕ್ ಮಾಡಬೇಕಂದ್ರೆ ನಮ್ಮ ಜಯಂತ್ ಅಂತ ಇವರ ನಂಬರ್ ಕೊಟ್ಟಿರೋದು ಶ್ರೀಕಾಂತ್. ಸೊ ಜಯಂತ್ ಅವರು ಕೆಲಸ ಬೇರೆ ಏನಾದರೂ ಮಾಡ್ತಾ ಇರ್ತಾರಂತೆ, ಬಟ್ ಮೇಯ್ನಾಗಿ ಈ ಕ್ಯಾಟ್ರಿನ್ ಕೆಲಸ ಮಾಡ್ತಾರೆ. ಸೊ ಅದರಲ್ಲಿ ಯಾವ ಥರ ಕೆಲಸ ಮಾಡೋದಂದರೆ ಈ ಜನ ಒಟ್ಟು ಸೇರಿಸೋದು. ಯಾಕಂದರೆ ಒಂದು ಕ್ಯಾಟ್ರಿನ್ ಮಾಡಬೇಕಾದ್ರೂ ಕೂಡ ಒಂದು 5-6-8 ಜನ ಬೇಕೇ ಬೇಕು. ಸೊ ಕೆಲವೊಂದು ಸತಿ ಒಂದೊಂದು ದಿನ ತುಂಬ ಕಡೆ ಫಂಕ್ಷನ್ ಇರುವ ಕಾರಣ ಕೆಲವೊಂದು ಸತಿ ಜನ ಬೇಕಾಗತ್ತೆ. ಸೊ ಇವರು ಮೇಯ್ನು ಜನ ಅಂತೆ. ಸೊ ಹಾಗಾಗಿ ಇವರ ಕಾಂಟ್ಯಾಕ್ಟಲ್ಲಿ ತುಂಬ ಜನ ಒಟ್ಟಾಗ್ತಾರೆ ಆ ಒಂದು ಕ್ಯಾಟ್ರಿನ್ ಫಂಕ್ಷನ್ಗೆ ಬೇಕಾಗುವ ಹಾಗೆ. ಸೊ ಹಾಗಾಗಿ ಜಯಂತ್ ಅವರಿಗೆ ಯಾವ ಥರ ಕಾನ್ಸೆಪ್ಟ್ ಬೇಕಂದರೆ, ನಮಗೆ ಒಂದು ಫಂಕ್ಷನ್ ಇದೆ ಬೆಳಿಗ್ಗೆಯಿಂದ ಸಂಜೆ ತನಕ. ಸೊ ನಮಗೆ ಒಂದು ಸ್ವಲ್ಪ ಹುಡುಗರು ಬೇಕು, ಯಾಕಂದರೆ ಈ ಬಳಸಲಿಕ್ಕೆ ಎಲ್ಲ ಹಾಗೆ ಹೀಗೆ ಅಂತ. ಸೊ ಅದಾದಮೇಲೆ ನಮ್ಮ ಜಯಂತ್ ಅವರನ್ನು ಪ್ರ್ಯಾಂಕ್ ಮಾಡಬೇಕಂತ ಅದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಶ್ರೀಕಾಂತ್ ಅವರು ಹೇಳಿದ್ದಾರೆ. ಸೊ ನೋಡೋಣ ನಮ್ಮ ಜಯಂತ್ ಅವರು ಯಾವ ಥರ ಪ್ರ್ಯಾಂಕ್ ಆಗ್ತಾರಂತ, ಬನ್ನಿ. ಹಲೋ ಜಯಂತ. ಜಯಂತ ನಮಸ್ತೆ. ಯಾನ್ ಪ್ರಕಾಶೆ ಬಾತೇರ್ನು ಪ್ರಕಾಶೆ ಬಾತೇರ್ನು ಕಾರ್ಕಳಲ್ಲ ಪ್ರಕಾಶ್ ಎಮ್ಮೆ ಸತೀಶ್ನ ಫ್ರೆಂಡ್ ಪ್ರಕಾಶ್. ಗೊತ್ತಾವನ್ ಈಗ ದಯಪಂಡ ಎಂಕುಳು ತಿಕ್ಕುನ್ ಬಾರಿ ಕಮ್ಮಿ. ಎಂಕ್ ನಿನ್ನ ನಂಬರ್ ಕೊರ್ನಿ ಸತೀಶೆ ಮೇ ಅಜೆ ಕಾರ್ದೆ ಕ್ಯಾಟ್ರಿಂದ ಎನ್ನ ಬುದ್ಧರ್ ಸತೀಶೆ ಸತೀಶ್ ಪೈ ವಿಷಯದಲ್ಲ ಎಲ್ಲ ಕ್ಯಾಟ್ರಿನ್ ಜನ ಬಡಿತು ಮರ ಎಲ್ಲ 11 ತಾರೀಕು ಅವು ಮೂಲು ನಿನ್ನ ಓಲ್ ಗೊತ್ತುಂಡ ಅರಿಗಂಡಿಗೆ ನಂಬರ್ ಮೇರಿ ಪ್ರಕಾಶ್ ಕೊರ್ನಿ ಪ್ರಕಾಶ್ ಆಯ್ಕೆ ಬುದ್ಧರ್ ವಾನ ಗೊತ್ತು ಜಂಕ್ ಆಯ್ನೆ ಪ್ರಕಾಶ್ ಸರ್ಕೋರ್ನಿ ನಂಗೆ ತಾನೇ ಗುರ್ತಾಪಿನ ಅದೇ ದಾದಾ ಬರ್ಬಲ್ಲೆ ಜಯಂತ್ ದಾದಾ ಎಲ್ಲಂಜಿ ಎಂಕಲೆ ಕೊಂಚಿ ಕಮ್ಮಿಡ್ ಒಂಜಿ 35 ಜನ ಬೋಡು ಅಂದ 11 ತಾರೀಕಿಗೆ ಅರಿಗಂಡಿದ ಸಿಟಿ ತಲ್ಪನೆ ದೇವಸ್ಥಾನ ನಡತ್ತೆ ಅವೊಂಜಿ ಬಾರಿ ಮಲ್ಲ ಸಮ್ಮೇಳನ ಉಂಡು ಅಂತ ಗೊತ್ತಾಡ ಮಹಿಳಾ ಮಂಡಲಿದ ಕಾಂಡೆ ಬೇಗ ಬರೋಡವ್ಯ ಆಜರೆಕ್ ಬರೋಡಪ್ನ ಆಜರೆಕ್ ಚಾ ತಿಂಡಿ ಪೂರ ಕೊರ್ರೆ ಉಂಡು ಸ್ಟಾರ್ಟಿಂಗ್ ಬಕ್ಕ ಲಾಡ್ ಪ್ಯಾಕಿಂಗ್ ಉಂಡು ಬಕ್ಕ ನಿನ್ನ ಈ 3-10 ಪೂರ ಉಂಡು 3 ಪೂರ ಬಾರದ ಬೊಂಬೆ ಪೂರ ಅಂಚ ಅಟಿಲ್ಗೆ ಮೇರೆ ಕಮಲಾಕ್ಷಿ ಭಟ್ರು ಅಂಚ ಓ ಮುಪ್ಪ ಜನತನ 35 ಜನ ಇತ್ತನಲ್ಲ ಅವು ತೊಂದರೆ ಏತೆ ಪೇಮೆಂಟ್ ಐತಿಯಾ ಅತ್ಯ ಯಾನಿತ್ತೆ ಯಾನ ಅರ್ನ ದನಿನ ಟುಲ್ಲೆ ಯಾನ ಐಕ್ ಬನ್ನಿ ಈಕಲ್ಲ ಪೇಮೆಂಟ್ ಏತನ್ ನಾಂಡ ರಪ್ಪ ಪನುಲತ ಅಂದಾಜು ಬಂಡ ಇಡೀ ದಿನ
ಅಂದ ಇಡಿದಿನ ಕೈನೂರು ಟಿಫಿನ್ ಮತ್ತೆ ಫೋಂಡ ಐಟ್ ನಿಕ್ಕೆದ್ದು ಅಂದ ನಿಕ್ಕೆದ್ದು ಇವನು ಏನಕ್ಕೆ ಐನೂ ದುಡ್ಡು ಅಕಲೆ ಕೊರನಾಗ ಏತ ದೀಪ ಅಂದೆ ಈ ಕುಲ್ಲು ಮರಣಿ ಮೇ ನಮ್ಮ ರಾಹುಲ್ ಬಂಡೆ ನೂತ ಮುಂಡೆ ದೀಪ ಎಂದುಲೈ ರಾಹುಲ್ ರಾಹುಲ್ ಮೇ ಹರೀಶ್ ಫ್ರೆಂಡ್ ಯಾ ಅಂಚ ಐತೆ ಇದೀವನ್ ಜನ ಈ ಕುಲ್ಲು ಈ ಪಕ್ಕದ ಸರಿ ಕಟ್ ಮಾರ అయితే 30 రూపాయ దీపది 30 రూపాయ దీపని అతే 30 రూపాయ అందా ఆవడు అతే ಎಂಕೊಂಚೂರು ಕಂಪ್ಲೇಂಟ್ ಬರೋದು ನಿಕ್ ಪಂಡ್ರಲ್ಲ ಬಾರಿ ಏ ಬರ್ಚ ದನಿ ಎಂಚೂರು ಚೂರು ಅರಡ ಪಾತ್ರ ಒಂಚೂರು ಚೂರು ಜಯಂತ ಅದೇ ಬಾಣಿ ಎಂಬೆ ಬಂಡೆ ಹರೀಶ್ ಕೇಳಿ ಆಯ್ತಾ ಆಯ್ವನ್ ಪಿನಿ ಈ ಪೇಮೆಂಟ್ ಕೊರ್ಪುಜ ಅಂದ ಏರೆಗ್ಲ ಅಂದ ಬಾಕಿ ಆಯ್ತು ಏರೆಲ್ಲ ಕೊರ್ಪುಜಾಗೆ ಬಾಕಿ ಏನಿದೆ ಪಿನ್ ಕೊರ್ಪುಜ ಬಾಕಿ ಅಬ್ಜ ఆయన అత్య మొకల్ ನಮ್ಮ ರಾಹುಲ್ ಉಲ್ಲತ ರಾಹುಲ್ ಬಕ ಚೇತನ್ ಬಕ ಅಂಬೆ ನಮ್ಮ ಮನೋಜ್ ಅಕಲೆ ಪುರ ಕೊಡ್ತಿಜಾಗೆ ಏದ್ದಿಂತ ಕ್ಯಾಟ್ರಿಂಗ್ ಪುರ ಕೊಡ್ತಿಜ ಮರೆ ಮರೆತಿಗೆ ಪೋನೆ ಅನ್ನಾಯಿ ದಾದಾ ಹಲೋ ಹಲೋ ಜಯಂತ ನಿಕ್ ಯಾ ಪಂಪಿನ ಪೇಮೆಂಟ್ ಒಂಜಿ ಕೊರ್ಲ ಮಾರೆ ಅಕಲೆ ಕಾಲಿ ಬೆನ್ಪ ಅವನತ್ತೆ ಅಂಚ ಈತೆ ಈ ಇಂಚ ಬಾಕಿ ದಿಂಡ ನಿಕ್ಕೆ ಏತ್ ಶಾಪ ಮಾಡಂತೀರ ಗೊತ್ತ ಸೈತ್ಯ ಓಡೊಂದು ಈತೆ ಈ ಬಾಕಿ ದಿತ್ತಾಗೈತಾ ಸುರೇಂದ್ರಗೆ 2,000 ರೂಪಾಯಿ ಕೊರ್ರಂಡಿಗೆ ಸತೀಶ್ ಪಂದೆ ಸತೀಶ್ ಪೈ ನಿಕ್ಕಿತೆ ಪೂರ ನಿನ್ನ ಒಂದು ಚರಿತ್ರೆ ಬಿಡ್ಪಾರನಾಗ ನಿಕ್ಕೆ ಬೆಚ್ಚಾಪಿನದ ಅಂದವ ಪೇಮೆಂಟ್ ಬರೋ ವಿಷಯ ಗುರ್ತಾಪ ನಿಕ್ಕಿದ್ದ ಅಂದ ಬಾಕಿ ಬರೋ ಕೊರ್ರಬಲ್ಲೆ ಮಾರೆ ನಿಕ್ಕೆ ಇಂಚನೆ ದಿನ ಬೋಪಿನ ಈ ಬಂಡ 30 ರೂಪಾಯಿ ಅಂದಿ ಹೆಚ್ಚಿನ ಅಂಶ 100 ರೂಪಾಯಿ ಆಡಲ್ಲ ದೀಪ ಒಂಜೊಂಜಿ ಪೇಮೆಂಟ್ 500 ರೂಪಾಯಿ ಹರೀಶನ ಹೊಟ್ಟೆ ಬರ್ಪಿನ ಹಾಕಲು ಇತ್ತ ಬರ್ಪಿನ ದಾದಾಂಡಿ ಒಟ್ರಾಸಿ ಹಾಪಡ ತೂಕ ಒಟ್ರಾಸಿ ಪಾತರ್ನಿ ಹರಿಶಣೇನು ಎರಡ ಪಾತೇರಿ ಯಾರು ನಿಕ್ಕತ ಆಯ್ತಾ 35 ಜನ ಓಡೋದು ನಿಕ್ ಬನ್ನೇತ ಖಾಲಿ ಜನ ಮಾಡ್ಬಿಡು ಖಾಲಿ ಪೇಮೆಂಟ್ ಕೊರ್ಪಿ ಜಾತ ಮಾರಿ ಲಾಸ್ಟ್ ಜನ ಬರ್ತಿದ್ದ ಫಂಕ್ಷನ್ ಹಾಲ್ ಮಾಡ್ಬಿಡಿ ಅದೇ ಏನ ಬಾತಿ ಕಣ್ಣು ತೋಜುನ ಮಾರ ನಿಕ್ಕ ಕಣ್ಣು ತೋಜುನ ಅಲ್ಪ ಫ್ರೂಟ್ ಸುತ್ತಿನ ಕೈ ಪಟ್ಟಿ ಅಲ್ಪ ಬಲಸ್ ಟೇಬಲ್ ಪೂರ ಅಲ್ಪ ಕೈ ಪಾಡ್ ಪೂರ ತಿನ್ಪಾತ ನಿಕ್ ಮನಸ್ ಸರಿಂಡ ನಿಕ್ ಸತೀಶ್ ಪೈ ಒಟ್ಟು ಪಾತಿರ್ನ ಬಣ್ಣ ಏನೇ ಅವಸ್ಥೆ ನಿನ್ನ ಈ ಇಂಚನೆ ಒಂದು ಬಲಸ್ನ ಕಾಸು ಕೊರ್ಲ ಮಾರ ಯಾಕಂದ್ರೆ ಬಂಜಿ ಕಾರ್ದಿ ಹೋಯ್ತು ಯಾಕಂದ್ರೆ ಬಂಗಡ್ ಬರ್ತದೆ ಬಲಸ್ವರ್ ಗೊತ್ತು ನಿಕ್ಕೆ ಚರ್ಚೆ ಬರ್ಚಿ ಇದೆಲ್ಲ ಏನ ಕಡಪಡುವನೇ 35 ಜನ ಅತ್ತೆ ಈ ಅಂಚಪುರ ಮಾತಾಡಿ ಹೆಂಗಿದೆ 35 ಜನ ನೋಡ ಅತ್ತೆ ಈ ಮಲ್ಪಳೆ ಈತ ಪುರ ಮಾತಾಡ್ಬೇಕ ಮಲ್ಬರಾಬ್ ಜನಿಗೆ ಏನೇ ಮಲ್ಪಿ ಏತ್ ವರ್ಷ ಸರ್ವಿಸ್ ನಿಕ್ ಒಂದಟ್ಟಿ ಅತ್ತೆ ಯಾನ್ ಕೇನಿ ಏತ್ ವರ್ಷ ಅಂದೆ ಅಗತ್ಯ ನಿಕ್ಕದೆ ಹೆಂಗ ಅಗತ್ಯ ಇಜ್ಜ ಯಾ ಲೆಪ್ರಿ ಬರೋಡ್ ಆತೆ ಬರುಡೆ ಈ ಬರುಡೆ ಈ ಸ್ವಲ್ಪ ಈ ಬರುಡೆ ವಾಯ್ಸ್ ಓಲಾ ಕೇಂದ್ರ ಮಾರು ಏನ ಗುರ್ತೈತಿ ನಗುಲೆ ಮಾರೆ ಓಲ್ ಕೇಂದೈ ಓಲಾ ಕೇಂದ್ರ ಮಾರು ಓಲ ನಂದಜ ಒಂದಿಜಿ ಅಂಚ ಕೇಂದು ಪದ ಏರ್ ಮಾರು ಬಂಡ್ಲೆ ಹೆಚ್ಚರು ನಮಸ್ತೆ ಏರ್ ಜಯಂತ್ ನಮಸ್ತೆ ಯಾನ್
ಕಾರ್ತಿಕ್ ಬಂದೆ ಸ್ಪಂದನ ಟಿವಿ ಹಿಡಿದು ಕಾಲ್ ಮಲ್ತೊಂದುಲ್ಲ ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮ ಹೊಡ್ದು ಸ್ಪಂದನ ಟಿವಿ ಹಿಡಿದು ಕಾರ್ತಿಕ್ ಬಂದು ಕಾಲ್ ಮಲ್ತೊಂದುಲ್ಲ ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮ ಹಿಡಿದು ಕಾಲ್ ಮಲ್ತೊಂದುಲ್ಲ ಸ್ಪಂದನ ಟಿವಿ ಹಿಡಿದು ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮ ಹೊಡ್ದು ಅವೇ ಈನ ನಂಬರ್ ಕೋರ್ನಿ ಶ್ರೀಕಾಂತ್ ಶ್ರೀಕಾಂತ್ ನಾಯಕ್ ಕಳತ್ತೂರು ಅವೇ ಸೊ ಇನ್ನ ನಂಬರ್ ಅದೇ ಆವಡೆ ಇರ್ ಬಾಕಿ ದೀವಂದೆ ಬಾರಿ ಎಡ್ಡೆ ಕೆಲಸ ಮಲ್ತೊಂದುಲ್ಲರ್ಗೆ ಶ್ರೀಕಾಂತ್ ಪಂಡೇರ್ ಇರೇನ ಚೂರ್ ಮಂಗೆ ಮಲ್ತೀನಿ ಬೇಜಾರ್ ಮಲ್ಪಡ್ಚಿ ಓಕೆ ಅಂಚನೆ ಎಲ್ಲಂಜಿ ಮಲ್ಲ ಫಂಕ್ಷನ್ ಕಡಪುಡೋರತ್ತ 35 ಜನ ಈ ರಂಜ್ ಮಲ್ಪ್ಲೆ 500 ರೂಪಾಯಿ 150 ದಿವನ್ಲೆ ಅಯ್ಯೋ ಹೆಂಗ್ ಕೊರ್ಲೆ ಅವೇ ಓಕೆ ಜಯಂತ್ ಓಕೆ ಜಯಂತ್ ತಿಕ್ಕಗ ಬಾಯ್ ಬಾಯ್ ಓಕೆ ಬಾಯ್ 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 ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಇಷ್ಟು ಜನರಿಗೆ ನಾವು ಪ್ರ್ಯಾಂಕ್ ಮಾಡಿ ಆಯಿತು. ಸೊ ಇದೇ ರೀತಿಯಾಗಿ ಪ್ರ್ಯಾಂಕ್ ಮಾಡೋಣ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಫ್ರೆಂಡ್ಸ್ ಇವರ ನಂಬರನ್ನು ಕಳಿಸ್ಬೇಕಾಗಿದ್ದರೆ ನಮ್ಮ ನಂಬರ್ ಇದೆ, ನಮ್ಮ ಟಿ ವಿ ಸ್ಕ್ರೀನ್ ಮೇಲೇ ನಂಬರ್ ಇದೆ, ವಾಟ್ಸಪ್ ನಂಬರ್. ಸೊ ಆ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ವಿತ್ ಡೀಟೇಲ್ಸ್ ಆ್ಯಂಡ್ ಕಾನ್ಸೆಪ್ಟ್ ಇಟ್ಕೊಂಡು. ಸೊ ತುಂಬ ಜನ ಆಗಲೇ ಈಗ ತುಂಬ ನಂಬರ್ಸ್ ಎಲ್ಲ ಕಳಿಸಿ ಆಗಿದೆ. ಆ್ಯಂಡ್ ಯಾರಿಗೆಲ್ಲ ಎಪಿಸೋಡ್ಸ್ ಎಲ್ಲ ನೋಡಲಿಕ್ಕೆ ಆಗಲ್ಲ, ಸೊ ಯೂಟ್ಯೂಬ್ನಲ್ಲಿ ಕೂಡ ಈ ಒಂದು ಪ್ರೋಗ್ರಾಮ್ನ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ನಮ್ಮ ಯೂಟ್ಯೂಬ್ನಲ್ಲಿದೆ. ಸೊ ಸ್ಪಂದನ ಟಿ ವಿಯ ಯೂಟ್ಯೂಬ್ ಸೈಟ್ನಲ್ಲಿ. ಸೊ ಹಾಗಾಗಿ ಎಲ್ಲ ನಮ್ಮ ಒಂದು ಎಪಿಸೋಡು ನೋಡ್ಬೋದು. ಈಗಾಗಲೇ 14 ಎಪಿಸೋಡ್ಸ್ ಆಯಿತು. ಸೊ ಇದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸಪೋರ್ಟ್ ಇರಲಿ. ಓಕೆ, ಸೊ ಏನು ಬರೋದು ನೆಕ್ಸ್ಟ್ ಸಂಡೇ. ಸ್ಟಿಲ್ ಆ್ಯಂಡ್ ಕೀಪ್ ವಾಚಿಂಗ್ ಸ್ಪಂದನ ಟಿ ವಿ. ಬಾಯ್.